ಬಜಪೆಯ ಆದ್ಯಪಾಡಿಯಲ್ಲಿ ಮುಖ್ಯ ಕಾಂಕ್ರೀಟ್ ರಸ್ತೆ ಕುಸಿತದಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇಗೆ ಯಾವುದೇ ಹಾನಿ ಸಂಭವಿಸಿಲ್ಲ ಎಂದು ವಿಮಾನ ನಿಲ್ದಾಣದ ಮೂಲಗಳು ಸ್ಪಷ್ಟ ಮಾಹಿತಿಯನ್ನು ನೀಡಿವೆ. ಮಂಗಳೂರು ವಿಮಾನ ನಿಲ್ದಾಣದ ರನ್ವೇ ಸುತ್ತ ಒಳಾಂಗಣ ತಡೆಗೋಡೆ ಹಾಗೂ ಅದರ ಆಚೆಗೆ ಹೊರಗಿನ ಮುಖ್ಯ ಆವರಣ ಗೋಡೆ ಇದ್ದು, ರನ್ವೇಯ ಮಧ್ಯಭಾಗ ಮತ್ತು ಒಳಾಂಗಣ ತಡೆಗೋಡೆಯ ನಡುವೆ ಸುಮಾರು 75 ಮೀಟರ್ ಅಂತರವಿದೆ. ಒಳಾಂಗಣ ತಡೆಗೋಡೆಯಿಂದ 25 ಮೀಟರ್ ದೂರದಲ್ಲಿ ಮುಖ್ಯ ಆವರಣ ಗೋಡೆ ಇದೆ. ಮುಖ್ಯ ಆವರಣ ಗೋಡೆಯಿಂದ 8 ಮೀಟರ್ಗೂ ಹೆಚ್ಚು ದೂರದಲ್ಲಿ ಆದ್ಯಪಾಡಿಯ ಕುಸಿದ ರಸ್ತೆಯ ಜಾಗವಿದೆ. ಕಾಂಕ್ರೀಟ್ ರಸ್ತೆ ಕುಸಿದ ಸ್ಥಳದಲ್ಲಿ ಸುಮಾರು 8 ಮೀಟರ್ ಆಳದ ಕಂದಕ ನಿರ್ಮಾಣವಾಗಿದ್ದು, ಅಲ್ಲಿದ್ದ ಕಾಂಕ್ರೀಟಿನ ಅವಶೇಷಗಳನ್ನು ತೆರವು ಮಾಡಲಾಗಿದೆ ಹಾಗೂ ಈಗ ಅಲ್ಲಿ ಬೃಹತ್ ಬಂಡೆ ಕಲ್ಲುಗಳನ್ನು ಹಾಕಿ ತುಂಬಿಸುವ ಕಾಮಗಾರಿ ನಡೀತಾ ಇದೆ. ಮುಖ್ಯ ಆವರಣ ಗೋಡೆಯನ್ನ ಭದ್ರವಾದ ಅಡಿಪಾಯ ಹಾಕಿ ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ವಿಮಾನ ನಿಲ್ದಾಣದ ಪ್ರಯಾಣಿಕರು ಯಾವುದೇ ಆತಂಕವನ್ನು ಪಡಬೇಕಾಗಿಲ್ಲ ಎಂದು ವಿಮಾನ ನಿಲ್ದಾಣದ ಮೂಲಗಳು ತಿಳಿಸಿವೆ. ಎಲ್ಲ ವಿಮಾನಗಳು ಯಥಾವತ್ತಾಗಿ ಸಂಚಾರವನ್ನ ಮಾಡ್ತಾ ಇವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.